ನಾನು 4 ಜನಕ್ಕೆ ಅವಕಾಶ ಉಂಟು. ಪಾತ್ರಾಜಿ ಒಬ್ಬರಿದ್ದಾರೆ ನೋಡಿ, ಹುಡುಗ ದಿನೇಶ್ ಪಾತ್ರಾಜಿ ಸೇರಿಸಿಕೊಂಡು 4 ಜನ ಯಾರೆಲ್ಲ ಸೇರೋಣ ಅಲ್ಲೇ. 4 ಜನಕ್ಕೆ ಅವಕಾಶ ಇದೆ. 4 ಜನ. ದಿನೇಶ್ ಬಂದ್ರು. ಇನ್ನೆಷ್ಟು ಬೇಕು ಹರೀಶಣ್ಣ? ಇನ್ನು 3 ಬೇಕು. ಇನ್ನು 3 ಜನ. ಈಗ ಆ ಭಾಗದಲ್ಲಿ ಇರುವಂತಹ ನಾಯಕ ಶಾಸ್ತ್ರ ಫ್ರೆಂಡ್ಸ್ ನ ಕಾರ್ಯದರ್ಶಿ ಉದಯ್ ಅಂಡ್ ಟೀಮ್ ಆದ್ರೆ ಈ ಭಾಗದಲ್ಲಿ ಸುಕುಮಾರ ಮತ್ತು ತಂಡ ಆರಂಭಗೊಂಡಿದ ಆರಂಭದ ಭಾಗದಲ್ಲಿ ಈ ಭಾಗದಲ್ಲಿ ಸುಕುಮಾರ ತಂಡದ ಪರವಾಗಿದೆ. ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ಅಂಕಣದಲ್ಲಿ ಆಟ ಮುಂದುವರೆಸ್ತಾ ಇದೆ. ಈಗ ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ. ಆ ಭಾಗದಲ್ಲಿ ಉದಯ್ ಅಂಡ್ ಟೀಮ್ ಆದರೆ ಈ ಭಾಗದಲ್ಲಿ ಇರೋದು ಸುಕುಮಾರ ಮತ್ತು ತಂಡ. ಮುನ್ನಡೆಯಲ್ಲಿ ಅಂಕಣದಲ್ಲಿ ಆಟವನ್ನು ಮುಂದುವರೆಸ್ತಾ ಇದೆ. ಎರಡು ಕೂಡ ಬಲಿಷ್ಠಗೊಂಡಿದೆ. ಹಗ್ಗ ಒಂದು ಸುಕುಮಾರ ತಂಡದ ಪರವಾಗಿದೆ. ಖಂಡಿತವಾಗಿಯೂ ಅಂಕಣದಲ್ಲಿ ಆಟವನ್ನು ಮುಂದುವರಿಸುವಂತಹ ಸಂದರ್ಭದಲ್ಲಿ ಅತ್ಯಂತ ಮೂಡಿ ಬರ್ತಾ ಇದೆ. ಆಹಾ, ಸೆಕೆಂಡುಗಳ ಅಂತರ ಕಡಿಮೆ ಆಗ್ತಾ ಇದೆ. ಈಗ ಅಂಕಣದಲ್ಲಿ ಎರಡು ಕೂಡ ಬಲಿಷ್ಠಗೊಂಡಿದೆ. ಕಾಪಾಡ್ತಾ ಇದೆ. ಅಂತಿಮ ಸುತ್ತು ಈಗ ಕೊನೆಯ ಮುಂದುವರಿತಾ ಇದೆ. ಬಲಿಷ್ಠ ಹೊಂದಿರುವಂತಹ ಎರಡು ತಂಡಗಳು ಸುಕುಮಾರ ತಂಡದ ಪರವಾಗಿದೆ. 10, 9, 8, 7, 6, 5, 4, 3, 2, 1. ಚಂದ್ರಶೇಖರ್ ಅವರು ಯಕ್ಷಗಾನದ ಭಾಗವತಿಗೆ ಎಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿರುವ ಚಂದ್ರಶೇಖರ್ ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ದಿನೇಶ್ ಬೇನಾಪುಣ ಚೂರು ಬೇನಾಪುಣ ಗೌರವ ಹೆಸರಿನಲ್ಲಿ ಯುದ್ಧಾದಿತ್ಯ ಹಕ್ಕ ಜಗ್ಗಾಟಕ್ಕೆ ಸಹಸಾಟ ಒಂದು ಸಮಬಲಗೊಂಡಿದೆ. ಈ ಸಂದರ್ಭದಲ್ಲಿ ತಮ್ಮನ್ನು ಅಭಿನಂದಿಸಿಕೊಳ್ಳುತ್ತಾ ಇದ್ದೇವೆ. ಭಾಗದಲ್ಲಿ ಧನಂಜಯ್ ಶಾಸ್ತ್ರ ಫ್ರೆಂಡ್ಸ್ ಸಿಂಗಲಗಿರಿ ಪಂದ್ಯ ಕೂಡದ ಫ್ರಂಟ್ ಮ್ಯಾನ್ ರೋಟೇಟ್ ಮಾಡಿಕೊಳ್ಳಿ. ಈ ಭಾಗದಲ್ಲಿ ಕಡಿಗಳು, ಆ ಭಾಗದಲ್ಲಿ ಇರೋದು ಧನಂಜಯ್ ಕಡಿಗಳು. ಅಣ್ಣ ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ಧನಂಜಯ್ ಪರವಾಗಿದೆ. ಸಂಪೂರ್ಣವಾದ ಹಗ್ಗ ಧನಂಜಯ್ ಪರವಾಗಿದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಧನಂಜಯ್ ರೆಡಿ ಆರಂಭಗೊಂಡಿದೆ. ಆರಂಭ ಭಾಗದಲ್ಲಿ ಯಥಾಸ್ಥಿತಿಯಿಂದ ಈಗ ಧನಂಜಯ್ ಪರವಾಗಿದೆ. ಸಂಪೂರ್ಣ ಹಗ್ಗ ಧನಂಜಯ್ ಅಂಡ್ ಟೀಮ್. ಇದರಲ್ಲಿ ಸಂಪೂರ್ಣವಾದ ವಿಡಿಯೋ ಚಿತ್ರೀಕರಣವಾಗ್ತಾ ಇದೆ. ಸಂತೋಷ್ ಶೆಟ್ಟಿ ನಗರ ಸಂಪೂರ್ಣವಾದಂತಹ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ. ಅವರ ಯೂಟ್ಯೂಬ್ ಚಾನಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ
ನೋಟಿಫಿಕೇಶನ್ ಬಂದ ಕೂಡಲೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಡೆಯುವ ಪಂದ್ಯಾಕೂಟ ಹಾಗೂ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮದ ವಿಡಿಯೋ ತುಣುಕುಗಳು ಪಂಚಾಯತ್ ಸ್ಟುಡಿಯೋದಲ್ಲಿ ಆರಂಭಗೊಂಡ ಆರಂಭದ ಭಾಗದಲ್ಲಿ ಉದಯ ಟೀಮ್ ಈಗ ಸುಕುಮಾರ ತಂಡದ ಪರವಾಗಿದೆ. ಧನ್ಯವಾದಗಳು. ಮುಂದಿನ ಹಂತಕ್ಕೆ ಹೊಟ್ಟೆಮಡಿಕೆಯಲ್ಲಿ ಕಳೆದ ವರ್ಷದಿಂದ ಕಳೆದ ಅನುಭವ ತಂಡ ಈ ಒಂದು ಮಣ್ಣಿಗೆ ಆಗಮಿಸ್ತಾ ಇದೆ. ಜಿಲ್ಲೆಯಾದ್ಯಂತ ಪ್ರಶಸ್ತಿಗಳನ್ನು ಪಡೆದಂತಹ ತಂಡ ಲಕ್ಷ್ಮೀನಾರಾಯಣ ಯುವಕ ಮಂಡಲಕ್ಕೆ ಪ್ರಗತಿಸಿಕೊಳ್ತಾ ಇದ್ದಾನೆ. ಲಕ್ಷ್ಮೀನಾರಾಯಣ ತಂಡ ಯಥಾಸ್ಥಿತಿಯಲ್ಲಿದೆ. ಅಲ್ಪ ಇಂಚುಗಳಷ್ಟು ಮುನ್ನಡೆಯಲ್ಲಿ ಈಗ ಎತ್ತು ಬಿದ್ದು ಈಗ ಒಂದು ಸುತ್ತಿನ ಮುನ್ನಡೆಯಲ್ಲಿ ಸತೀಶ್ ಈ ಸಂದರ್ಭದಲ್ಲಿ ಎದುರು ಹುಡುಗ ನೀವು ನಿಂತ ಇಂಚೆ ಬರ್ತಾರೆ ರೆಡಿ ಶಾಸ್ತ್ರದ ಫ್ರೆಂಡ್ಸ್ನ ತಂಡದ ತುಂಟದ ಬಲಕ್ಕೆ ಆಟಗಾರ ಎಚ್.ಆರ್. ಜಯಂತ್ ಗಡಿಗಳು ಸತೀಶ್ ಬೆಳೀತಾ ಇದೆ. ಸತೀಶ್ ಹಾಗೂ ಓಹೋ ಆಟ ಮುಂದುವರಿತಾ ಇದೆ. ಸಂಪೂರ್ಣವಾದ ಹಗ್ಗ ಸತೀಶ್ ತಂಡದ ಪರವಾಗಿದೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸತೀಶ್ ಮತ್ತು ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ. ಈ ಪಂದ್ಯಾಕೂಟದಲ್ಲಿ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದ್ಧೂರಿಯಾದಂತಹ ಪಂದ್ಯಾಕೂಟಕ್ಕೆ 2 ಪಂದ್ಯಾಕೂಟದ ತಂಡಗಳು ಆಗಮಿಸಿವೆ. ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಆ ಭಾಗದಲ್ಲಿ ಬಲಾಢ್ಯವಾದ ಆಟಗಾರರನ್ನು ಒಳಗೊಂಡಿರುವಂತಹ ಜೆಪಿ ಜಯಪ್ರಕಾಶ್ ಹಾಗೂ ತಂಡ ಈ ಭಾಗದಲ್ಲಿರೋದು ಅನುಭವಿ ಆಟಗಾರ ಯಾರು ಇಲ್ಲ. ನಾಗೇಶ್ ಗಡಿಗಲ್ಲು ಹಗ್ಗ ಚಟಾಟದಲ್ಲಿ ಪಳಗಿದ ಆಟಗಾರ. ಆರಂಭಗೊಂಡ ಪ್ರಥಮ ಶಿಲೆ ಊಟದ ತಕ್ಷಣ ಈಗ ಅಲ್ಪ ಇಂಚುಗಳಷ್ಟು ಮಿಡಲ್ ಲೈನಲ್ಲಿದೆ. ಅತ್ತವೂ ಅಲ್ಲ ಇತ್ತವೂ ಅಲ್ಲ. ಈಗ ಮುನ್ನಡೆಯಲ್ಲಿ ಜೆಪಿ ಮತ್ತು ತಂಡ ಸಂಪೂರ್ಣವಾದ ಹಂತ ಆ ಭಾಗದಲ್ಲಿದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಜಯಪ್ರಕಾಶ್ ಅಂಡ್ ಟೀಮ್. ಈ ಸಂದರ್ಭದಲ್ಲಿ आनंद जाओ 4 जन है ये ना 4 ಅಕಲ ಜನ ಇದ್ದ ಮೊದಲ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಮುಖಾಮುಖಿಗೊಳ್ತಾ ಇದೆ. ಸುಕುಮಾರ್ ಅಂಡ್ ಧನಂಜಯ್ ತಂಡ ರೆಡಿಯಾಗಿರಿ. ಸುಕುಮಾರ್ ಅಂಡ್ ಧನಂಜಯ್ ತಂಡ ಈಗ
ಆರಂಭಗೊಳ್ಳುತ್ತಾ ಇದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಹೋರಾಟವಾಗಿರುವಂತಹ ಜಯಪ್ರಕಾಶ್ ಅಂಡ್ ಟೀಮ್. ರೆಡಿ? ಆತಿಜ, ಒಂದು ನಿಮಿಷ. 6 ಗಂಟೆಗೆ ಸುಕುಮಾರ ಮತ್ತು ಧನಂಜಯ ಟೀಮ್. ಈ ಸಂದರ್ಭದಲ್ಲಿ ಈಗ ಸೆಮಿಫೈನಲ್ ಹಂತದ 2 ತಂಡಗಳು ಬಲಗೊಂಡಿರುವಂತಹ ಸೆಮಿಫೈನಲ್ ಹಂತವಿದು. ತಿಲಕ್ ಕಡಬ ಮತ್ತು ಸಂಘಟಕರು ದಯವಿಟ್ಟು ವೇದಿಕೆ ಪ್ರವೇಶಿಸಿ ತಾವು ನಿರ್ಗಮಿಸಬಹುದು. ರೆಡಿ? ರೋಪ್ ರೈಟ್. ಆರಂಭಗೊಂಡಿದೆ ಸಂಪೂರ್ಣ ಹಗ್ಗ ಧನಂಜಯ್ ತಂಡದ ಪರವಾಗಿದೆ. ಸತೀಶ್ ಅಂಡ್ ಜಯಪ್ರಕಾಶ್ ಸೆಕೆಂಡ್ ಸೆಮಿಫೈನಲ್. ಸತೀಶ್ ಅಂಡ್ ಜಯಪ್ರಕಾಶ್ ರೆಡಿಯಾಗಿರಿ. ಒಂದು ಸುತ್ತಿನ ಮುನ್ನಡೆಯಲ್ಲಿ ಧನಂಜಯ್ ಅಂಡ್ ಟೀಮ್. ಸೊಂಟದ ಆಟಗಾರ ಆ ಭಾಗದಲ್ಲಿ ದಿನೇಶ್ ಪಾತ್ರಾಜ್ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ತಾ ಇದ್ದಾರೆ. ರೆಡಿ? ಆರಂಭದ ಮಾದರಲ್ಲಿ ಧನಂಜಯ್ ಪರವಾಗಿದೆ. ಸಂಪೂರ್ಣ ಹಗ್ಗ ಸೆಕೆಂಡ್ ಸೆಮಿಫೈನಲ್. ಬನ್ನಿ. ಆಗಿದೆ. ಧನ್ಯವಾದಗಳು. ಸೆಕೆಂಡ್ ಸೆಮಿಫೈನಲ್ ನಲ್ಲಿ ಮುಖಾಮುಖಿಗೊಳ್ತಾ ಇದೆ 2 ತಂಡಗಳು. ಒಂದು ಸತೀಶ್ ಮತ್ತು ಈ ಭಾಗದಲ್ಲಿ ಇರೋದು ಜಯಪ್ರಕಾಶ್. ಶ್ರೀಯುತ ಧನಂಜಯ ಗೌಡ ಹೊಸೋಕಳಿ ಅವರಿಗೆ ಶ್ರೀಯುತ ಶ್ರೀನಪ್ಪ ಗೌಡ ಅವರ ಮೇಲೆ ಒಂದು ಸ್ಮರಣಿಕೆ ನಿಂತು ಅವರು ಗೌರವಿಸಬೇಕು ಇವತ್ತಿನ ಈ ಕಾರ್ಯಕ್ರಮ. ಈಗ ಸೆಕೆಂಡ್ ಸೆಮಿಫೈನಲ್ ಮ್ಯೂಸಿಕ್ ಸೆಕೆಂಡ್ ಸೆಮಿಫೈನಲ್ ಅಲ್ಲಿ 2 ತಂಡಗಳಲ್ಲಿ ಆರಂಭಗೊಂಡಿದೆ. ಭಾಗದಲ್ಲಿ ಜಯಪ್ರಕಾಶ್ ತಂಡದ ಪರವಾಗಿದೆ. ಸಂಪೂರ್ಣ ಹಗ್ಗ ಒಂದು ಸುತ್ತಿನ ಮನೆಯಲ್ಲಿ ಜಯಪ್ರಕಾಶ್ ಅಂಡ್ ಟೀಮ್. ಒಂದೇ ಬಲ್ಲ ಬಿಡ್ಲ ಸದಾ ಸ್ಟ್ರೈಕ್ ಬಲ್ಲ ಬಿಡ್ಲ ಓಕೆ ಅಷ್ಟೇ ಅಷ್ಟೇ ಇರೋದು. ರೆಡಿ? ಓಪನ್ ಮಾಡಿಕೊಳ್ಳಿ. ಈಗ ಅಲಿವು ಉಳಿವಿನ ಪ್ರಶ್ನೆ. ಅದೇ ರೀತಿ ಅಶೋಕ್ ಗೆಳೆಯರ ಬಳಗ ಹೊಸ ಮಜಲು ಇವರು ಆಗಮಿಸಿರುತ್ತಾರೆ. ತಮಗಿದು ಶಾಸ್ತಾರ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಆರಂಭಗೊಂಡಿದ್ದಲ್ಲಿ ಜಯಪ್ರಕಾಶ್ ಮತ್ತು ತಂಡ ಮುನ್ನಡೆಯುತ್ತಿದೆ. ಫೈನಲ್ ಹಂತಕ್ಕೆ ತಯಾರಿಗೊಂಡಿದೆ. ಈ ಸಂದರ್ಭದಲ್ಲಿ ಶಿವಾಜಿ ಗೆಳೆಯರ ಬಳಗ ಕೊಟ್ಟಡ ತಮ್ಮನ್ನು ಈ ಸಂದರ್ಭದಲ್ಲಿ ಜಯಪ್ರಕಾಶ್ ಅಂಡ್ ಟೀಮ್. ಈ ಭಾಗದಲ್ಲಿ ಇರೋದು ಧನಂಜಯ್ ಮತ್ತು ತಂಡ.
Yes, ready? Go right. Ready? Ready? ಆತ್ಮೀಯರೇ, ಈ ಒಂದು ಹಗ್ಗ ಜಗ್ಗಾಟದ ಸ್ಪರ್ಧೆಯ ಬಳಿಕ ಕೆಸರಿನಲ್ಲಿ ಎಲ್ಲ ಸಾರ್ವಜನಿಕರ ಕೂಡುವಿಕೆಯಲ್ಲಿ ವಿವಿಧ ರೀತಿಯ ಮನರಂಜನಾ ಕ್ರೀಡೆಗಳು ಕೆಸರಿನಲ್ಲಿಯೇ ನಡೆಯಲಿಕ್ಕಿದೆ. ಅದಾದ ಬಳಿಕ ಆರಂಭದ ಭಾಗದಲ್ಲಿ ಗ್ರೇಡ್ ಮಾದರಿಯ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ಮತ್ತು ಪುರುಷರ ವಿಭಾಗದಲ್ಲಿ ನಡೆಯಲಿಕ್ಕಿದೆ. ಗ್ರೇಡ್ ಮಾದರಿಯ ಮಹಿಳಾ ಅತಿಥಿಗಳು ಶ್ರೀ ಸೂರ್ಯನಾರಾಯಣ ಜೋಗಿತ್ತಾಯ, ಗೌರವಾಧ್ಯಕ್ಷರು ಶ್ರೀ ಶಾಸ್ತಾರೇಶ್ವರ ದೇವಸ್ಥಾನ ಪುತ್ರಾಡಿ ಹಾರ್ಪಳ, ಶ್ರೀ ಸತೀಶ್ KS ಶ್ರೀ ಫರ್ಟಿಲೈಸರ್ಸ್ ಅಂಡ್ ಹಾರ್ಡ್ವೇರ್ಸ್ ನೆಲ್ಯಾಡಿ, ಶ್ರೀ ಪುರಂದರಗೌಡ ಡೆಂಗ ಅಧ್ಯಾಪಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬುಚ್ಚೇರಿ, ಶ್ರೀ ಶ್ರೀಧರ ಮುಚಿನ್ನಾಯ ಪ್ರಧಾನ ಅರ್ಚಕರು ಶ್ರೀ ಶಾಸ್ತಾರೇಶ್ವರ ದೇವಸ್ಥಾನ ಪುತ್ರಾಡಿ ಹಾರ್ಪಳ, ಶ್ರೀ ಸೀತಾರಾಮಗೌಡ ಕಾದಮನೆ ಕೋಶಾಧಿಕಾರಿಗಳು ಶ್ರೀ ಶಾಸ್ತಾರೇಶ್ವರ ದೇವಸ್ಥಾನ ಕುತ್ರಾಡಿ ಹಾರ್ಪಳ, ಶ್ರೀ ಗಣೇಶ್ ವಾಗ್ಲೆ ಮುಖ್ಯ ಗುರುಗಳು ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ನೆಲ್ಯಾಡಿ, ಶ್ರೀ ಬಾಲಕೃಷ್ಣಗೌಡ ಹಾರ್ಪಳ ಅಧ್ಯಕ್ಷರು ಕಡಬ ತಾಲೂಕು SKDRDP, ಶ್ರೀ